ದೇವಸ್ಥಾನದ್ದು ಬೊಳಮಾಡಿ ಸಂಪರ್ಕದ ಈ ಒಂಜಿ ರಸ್ತೆ ಕೆಮ್ಮನೆ ಕಟ್ಟೆಲ ಐಕಿ ಸೇರುಂಡು ಮರಿಯಲಾಡ ಈ ಭಾಗಡು ವೆಹಿಕಲ್ ಮಾತ್ರ ಪೋಯರ ಅಂಚನೆ ಜನಕ್ಲೆಗ್ ಓಪನ ಒಂಜಿ ಕಷ್ಟದ ಈ ಒಂಜಿ ಸಂದರ್ಭಡು ಎಂಗುಲು ನಮ್ಮ ಜನಪ್ರಿಯ ಸಂಸದರೇನ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಮೇರೆಗೆ ಈ ಬಗ್ಗೆ ಒಂಜಿ ಮನವಿ ಕೊರ್ದು ಎಂಗ್ಲಿಗೆ ಇನಿ 5 ಲಕ್ಷ ರೂಪಾಯಿನ ವಿಶೇಷ ಅನುದಾನದ ಮೂಲಕ ಎಂಗ್ಲಿಗೆ ಇನಿ ಸ್ಯಾಂಕ್ಷನ್ ಮಲ್ತೇರು ನೆಕ್ ಎಂಗ್ಲಿಗೆ ಸಹಕಾರ ಮಲ್ತಿನ ಎಂಗ್ಲ ಕ್ಷೇತ್ರದ ದುಮೋದ ಅಧ್ಯಕ್ಷರಾಯನ ಶ್ರೀಯುತ ಸಂತೋಷ್ ಕುಮಾರ್ ಐಬೋಳಿಯರು ಅಂಚನೆ ಇತ್ಯದ ಅಧ್ಯಕ್ಷರಾಯನ ಚಂದ್ರಸ್ ಪಂಡಿತ್ ಹೌಸು ಅಂಜನೆ ಎಂಗ್ಲ ಸಂಸದರಿಗೆ ನಾನು ಈ ಸಂದರ್ಭಗಳು ಈ ಭಾಗದ ಜನಕುಲ ಪರವಾದ ನಾನು ಅಭಿನಂದನೆ ಸಲ್ಲಿಸೋದಿಲ್ಲ. ಕಾಮಗಾರಿನ ಶಿಲಾನ್ಯಾಸ ಮಲ್ಪೆರುಳ್ಳೇರು ಮಂಗಳೂರು ಕ್ಷೇತ್ರ ಅಧ್ಯಕ್ಷನ ಶ್ರೀಯುತ ಚಂದ್ರಸ್ ಪಂಡಿತ್ ಹೌಸ್ ಮೇರೆಗೆ ಈ ಸಂದರ್ಭಗಳು ಆತ್ಮೀಯವಾದ ಸ್ವಾಗತ ಮಾಡ್ಕೊಂಡಿಲ್ಲ. ಅಂಜನೆ ನಮ್ಮ ಮಾಜಿ ಅಧ್ಯಕ್ಷರು ಅಂಜನೆ ಜಿಲ್ಲೆಯ ಉಪಾಧ್ಯಕ್ಷರಾದ ಸಂತೋಷ್ ಕುಮಾರ್ ಐಬೋಳಿಯರು ಉಳ್ಳೇರು ಮೇರೆಗಳ ಈ ಸಂದರ್ಭಗಳು ಆತ್ಮೀಯವಾದ ಸ್ವಾಗತ ಮಾಡ್ಕೊಂಡಿಲ್ಲ. ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾದ ಹೇಮಂತ್ ಶೆಟ್ಟಿ ಉಳ್ಳೇರು ಅರೆಗಳ ಈ ಸಂದರ್ಭಗಳು ಆತ್ಮೀಯವಾದ ಸ್ವಾಗತ ಮಾಡ್ಕೊಂಡಿಲ್ಲ. ಅಂಜನೆ ಜಿಲ್ಲಾ ಪಂಚಾಯತ್ ಸದಸ್ಯರು ಆರೋಗ್ಯ ಬೊಕ್ಕ ಸ್ಥಾಯಿ ಸಮಿತಿಯ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಧನಲಕ್ಷ್ಮಿ ಗಟ್ಟಿ ಉಳ್ಳೇರು ಅರೆಗಳ ಈ ಸಂದರ್ಭಗಳನ್ನು ಸ್ವಾಗತ ಮಾಡ್ಕೊಂಡಿಲ್ಲ. ಅಂಜನೆ ಭೂನ್ಯಾಯ ಮಂಡಳಿದ ಸದಸ್ಯರು ಎಂಗ್ಲ ಗ್ರಾಮದ ರಾಯನ ಸಂಜಯ್ ಶೆಟ್ಟಿ ಎಂಬ್ಲಮವರು ಉಳ್ಳೇರು ಅರೆಗಳ ಈ ಸಂದರ್ಭಗಳು ಆತ್ಮೀಯವಾದ ಸ್ವಾಗತ ಮಾಡ್ಕೊಂಡು ಅಂಜನೆ ಎಂಗ್ಲ ನೆರೆತ ಗ್ರಾಮದ ಬಾಬು ಶೆಟ್ಟಿ ಹಿರಿಯರು ಅರೆಗಳ ಈ ಸಂದರ್ಭಗಳು ಆತ್ಮೀಯವಾದ ಸ್ವಾಗತ ಮಾಡ್ಕೊಂಡು ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರಾಯನ ರಾಜೇಶ್ ಆಚಾರ್ಯರು ಅಂಜನೆ ದಿವ್ಯಾ ಕೊಲ್ಲೇರು ಮಕ್ಕಳಿಗೆ ಈ ಸಂದರ್ಭ ಸ್ವಾಗತ ಮಾಡ್ತೊಂದು ಮುಲ್ಪ ಸೇರಿದ ಮಾತ ಈ ಭಾಗದ ಸ್ಥಳೀಯರಿಂದ ಸ್ವಾಗತ ಮಾಡ್ತು ಅಂಚನೆ ಪತ್ರಿಕಾ ಮಾಧ್ಯಮದ ಸರಿ ಸಂತೋಷ ಮೊನ್ನೆ ಈಗಾಗಲೇ ನಮಗೆಲ್ಲರಿಗೂ ಕೂಡ ತಿಳಿದಿರುವಂತೆ ಬಹಳ ಸಂತಸದ ವಿಷಯ. ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಗ್ರಾಮ ಪಂಚಾಯತಿಂದ ಹಿಡಿದು ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಮಾನ್ಯ ಸಂಸದರಿರ್ಬೋದು, ಸಚಿವರ ಮುಖಾಂತರ ಸಂಪೂರ್ಣವಾಗಿ ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಒಂದು ಗ್ರಾಮದ ಅಭಿವೃದ್ಧಿಯಲ್ಲಿ ಯಾವ ರೀತಿ ಕೆಲಸ ಮಾಡ್ತದೆ ಎಂಬುದನ್ನು ಇವತ್ತು ನಮ್ಮ ಸರ್ಕಾರ ತೋರಿಸಿಕೊಟ್ಟಿದೆ. ಅದೇ ರೀತಿಯಲ್ಲಿ ಇವತ್ತು ಅಮ್ಲಮೊಗರು ಗ್ರಾಮದ ಈ ಒಂದು ಪರಿಸರದಲ್ಲಿ ಕೋಟ್ರಗುಟ್ಟು ದೇವಸ್ಥಾನದ ಬಳಮಾಡಿಗೆ ಹೋಗುವಂಥ ಈ ಸಂದರ್ಭದಲ್ಲಿ ಬಹಳಷ್ಟು ನಿರೀಕ್ಷೆ ಇತ್ತು. ಜಿಲ್ಲಾ ಪಂಚಾಯತಿಯಿಂದ ಕೂಡ ಕಳೆದ 2 ವರ್ಷಗಳಿಂದ 2 ಲಕ್ಷದ ಪುಟ್ಟ ಅನುದಾನದಲ್ಲಿ ಆಗಿದೆ. ಅದರದ್ದು ಬಹಳ ದೊಡ್ಡ ರಸ್ತೆ ಮತ್ತು ಜನಸಾಮಾನ್ಯರು ಬಹಳಷ್ಟು ಇರೋದರಿಂದ ಇವತ್ತು ಮಾನ್ಯ ಸಂಸದರು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ನಳಿನ್ ಕುಮಾರ್ ಕಟೀಲ್ ಅವರ ಅನುದಾನದಲ್ಲಿ 5 ಲಕ್ಷ ರೂಪಾಯಿ ಅನುದಾನದಲ್ಲಿ ಇವತ್ತು ರಸ್ತೆಯ ಕಾಂಕ್ರೀಟೀಕರಣಕ್ಕೆ ಶಿಲಾನ್ಯಾಸ ಆಗಿದೆ. ಈ ಸಂದರ್ಭದಲ್ಲಿ ಎಲ್ಲ ಪಕ್ಷದ ಹಿರಿಯರನ್ನು, ವರಿಷ್ಠರನ್ನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ನಮ್ಮ ಕರೆಗೆ ಓಕೊಟ್ಟು ಇಲ್ಲಿಯ ಜನರ ಎಲ್ಲ ನನಗೆ ತಿಳಿದಿರುವಂತೆ ಬಹುಶಃ ಅಮ್ಲಮೊಗರಿನ ಕೋಟ್ರಗುತ್ತಿ ಪರಿಸರದಲ್ಲಿ 1 ತಿಂಗಳಿಂದ ನಿತ್ಯ ನಿರಂತರವಾಗಿ ಸರ್ವತೋಮುಖ ಮೂಲಭೂತ ಸೌಕರ್ಯಗಳಾದ ನೀರಿರ್ಬೋದು, ರಸ್ತೆ ಇರ್ಬೋದು, ಎಲ್ಲ ವಿಚಾರಗಳಲ್ಲಿ ಕೂಡ ಭಾಳಷ್ಟು ಇಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ. ಒಟ್ಟಾಗಿ ಅಭಿವೃದ್ಧಿಯಲ್ಲಿ ತಾರತಮ್ಯ ಇಲ್ಲ ಎಂಬುದನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ತೋರಿಸಿಕೊಟ್ಟಿದೆ. ಅಂಥ ಸಂದರ್ಭದಲ್ಲಿ ಇಲ್ಲಿ ನೆರೆದಿರುವಂಥ ನನ್ನ ಎಲ್ಲ ಹಿರಿಯರಿಗೂ ಕೂಡ ಆತ್ಮೀಯರಾದ ಸಂತೋಷ್ ಅಣ್ಣ ಇದ್ದಾರೆ, ಚಂದ್ರಣ್ಣ ಇದ್ದಾರೆ, ಸಂಜು ಅಣ್ಣ ಇರ್ಬೋದು, ಮತ್ತು ನಮ್ಮ ಹಿರಿಯರಾದಂಥ ಬಾಬಣ್ಣ ಇರ್ಬೋದು, ಇಲ್ಲಿಯ ಸ್ಥಳೀಯ ನನ್ನೆಲ್ಲ ಆತ್ಮೀಯರಾದಂಥ ಪಂಚಾಯತ್ನ ಸದಸ್ಯರಾದಂಥ ರಾಜೇಶ್ ಅಣ್ಣ, ದಿವ್ಯಕ್ಕ ಇದ್ದಾರೆ, ಮತ್ತು ನಮ್ಮ ಸುರೇಶ್ ಅಣ್ಣ ಇದ್ದಾರೆ, ಮತ್ತು ನೆರೆದಿರುವಂಥ ಎಲ್ಲ ನನ್ನ ತಾಯಂದಿರಿಗೆ, ಅಕ್ಕಂದಿರಿಗೆ ಆದಷ್ಟು ಬೇಗ ಇದು ರಸ್ತೆ ಕಾಂಕ್ರೀಟೀಕರಣ ಆಗಿ ಲೋಕಾರ್ಪಣೆಯಾಗಲಿ ಎಂಬ ಸಂದೇಶದೊಂದಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಈಗಾಗಲೇ ಗೊತ್ತಿರುವ ಹಾಗೆ ಕೊರೋನಾದ ಬಗ್ಗೆ ಅಲ್ಲಿ ಇಲ್ಲಿ ಎಲ್ಲ ಗಾಸಿಪ್ಗಳ ಜೊತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ನನ್ನ ಸಂತೋಷನೇ ಹೇಳಿದರು, ದಯವಿಟ್ಟು ಸ್ನೇಹಿತರೆ, ಆರೋಗ್ಯವೇ ಭಾಗ್ಯ, ನಾವೆಲ್ಲವನ್ನು ಕೂಡ ಮುಂದುವರಿಸ್ಬೋದು ಅಥವಾ ನಾವು ಕಾಪಾಡಿಕೊಳ್ಬೋದು. ಆದರೆ ಒಂದು ಜಾತ್ರೆ ಅಥವಾ ಯಾವುದೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ನಮಗೆ ಒತ್ತಡಕ್ಕೆ ನಮಗೆ ಗೊತ್ತಿದೆ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಬೇಕಿದ್ರೆ ಎಷ್ಟು ಕಷ್ಟ ಇದೆ ಅಂತೇಳಿ. ಆದರೆ ಈ ಸಂದರ್ಭ ಹೇಗಿದೆ ಅಂತ ಹೇಳಿದರೆ ಎಲ್ಲ ವೈರಸ್ ಒಂದು ಸಂದರ್ಭದಲ್ಲಿ ನನಗೊಬ್ಬ ಸಾಮಾಜಿಕ ಕಾರ್ಯಕರ್ತೆಯಾಗಿ ಗೊತ್ತಿದೆ, HIV ವೈರಸ್ ಅಂತ ಹೇಳಿದರೆ ಜನರಲ್ಲಿ ಒಂದು ರೀತಿಯ ಚಳಿ ಹಿಡಿತಾ ಇತ್ತು. ಆದರೆ ಅದು ಹರಡುವ ವಿಧಾನ ಮಾತ್ರ ಕೇವಲ 4 ವಿಧ ಇತ್ತು. ಆದರೆ ಇವತ್ತು ಮಹಾಮಾರಿಯಾದಂತಹ
ಕೊರೋನಾ ವೈರಸ್ ಮನುಷ್ಯನ ಖಾಲಿ ಕೇವಲ ಕೆಮ್ಮಿಂದ ಹರಡುವಂಥದ್ದು ಸಂದರ್ಭದಲ್ಲಿ ದಯವಿಟ್ಟು ನಾವು ಇವತ್ತು ಸರ್ಕಾರ ಏನು ಆದೇಶ ಹೊರಡಿಸಿದೆ, ಇವತ್ತು ಮಾನ್ಯ ಆರೋಗ್ಯ ಸಚಿವರು ಕೂಡ ಈಗಾಗಲೇ ಶ್ರೀರಾಮುಲು ಅವರು ಮಂಗಳೂರಿನಲ್ಲಿ ಪತ್ರಕರ್ತರೊಂದಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರ್ಯಕ್ರಮಗಳಿರಲಿ, ಅದು ದೇವಸ್ಥಾನ ಇರಲಿ, ಚರ್ಚ್ ಇರಲಿ, ಮಸೀದಿ ಇರಲಿ, ಅದು ಯಾವುದೇ ದೇವಸ್ಥಾನಗಳಲ್ಲಿ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ದಯವಿಟ್ಟು ಎಲ್ಲರ ಆರೋಗ್ಯದ ಹಿತದೃಷ್ಟಿಯಿಂದ ನಾವು ಅದನ್ನು ರದ್ದುಗೊಳಿಸಿ ಎಲ್ಲರೂ ಕೂಡ ಕೈ ಜೋಡಿಸೋಣ. ಆದಷ್ಟು ಬೇಗ ಮಹಾಮಾರಿ ಕೊರೋನಾ ವೈರಸ್ ನಮ್ಮ ದೇಶದಿಂದ, ನಮ್ಮ ರಾಜ್ಯದಿಂದ, ನಮ್ಮ ಜಿಲ್ಲೆಯಿಂದಲೇ ಅದು ಇಲ್ಲದಾಗಿ ನಿರ್ವಿಘ್ನವಾಗಿ ಅದು ಹೊರಟೋಗಲಿ ಎಂಬ ಆಶಯವನ್ನು ಎಲ್ಲ ಸರ್ವಧರ್ಮದ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ದಯವಿಟ್ಟು ಜನರೆಲ್ಲ ಎಚ್ಚರಿಕೆಯಿಂದಿರಿ. ಹೆಚ್ಚಿನ ಸಭೆ ಸಮಾರಂಭಗಳಲ್ಲಿ ಆದಷ್ಟು ಭಾಗವಹಿಸುವುದನ್ನು ಕಡಿಮೆ ಮಾಡಿಕೊಂಡು ಜಿಲ್ಲೆಯ ಒಂದು ಪುಟ್ಟ ಜವಾಬ್ದಾರಿಯುತವಾಗಿರುವುದರಿಂದ ನಾನು ಈ ಸಂದೇಶವನ್ನು ಜನರಿಗೆ ಈ ಮೂಲಕ ದಯವಿಟ್ಟು ಕೊಡ್ತಾ ಇದ್ದೇನೆ. ಯಾವುದೇ ಕಾರ್ಯಕ್ರಮಗಳು, ಯಾವುದೇ ಒತ್ತಡಗಳಿದ್ದರೆ ತಮ್ಮೆಲ್ಲ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿ ಆದಷ್ಟು ಸೇಫ್ ಆಗಿ ಸುರಕ್ಷಿತವಾಗಿ ತಮ್ಮ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎಂಬ ಸಂದೇಶದೊಂದಿಗೆ ಮಾತಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಅಮ್ಲಮೊಗರು ಗ್ರಾಮದ ಬೆಳಮಾಡಿಗೆ ಹೋಗುವಂಥ ರಸ್ತೆಗೆ ಮಾನ್ಯ ಸಂಸದರಾದಂತಹ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ರವರ ವಿಶೇಷ ಅನುದಾನದ ಮಳೆಹಾನಿ ಅನುದಾನದಲ್ಲಿ 5 ಲಕ್ಷ ರೂಪಾಯಿ ಅನುದಾನವನ್ನು ಈ ರಸ್ತೆಗೆ ಒದಗಿಸಿಕೊಟ್ಟು ಈ ಸಂದರ್ಭದಲ್ಲಿ ಹಾಜರಿರುವಂಥ ಎಲ್ಲ ಪಕ್ಷದ ಮುಖಂಡರಿಗೆ ಹಾಗೂ ಈ ಭಾಗದ ಎಲ್ಲ ಸದಸ್ಯರಿಗೆ ಅಭಿನಂದಿಸುತ್ತಾ, ವಿಶೇಷವಾಗಿ ಸಂಸದರು 46 ಲಕ್ಷದ ಮಳೆಹಾನಿ ಅನುದಾನದಲ್ಲಿ 10-11 ಕಾಮಗಾರಿಗೆ ಅನುದಾನವನ್ನು ನೀಡಿದ್ದಾರೆ. ಅದರಲ್ಲಿ ಈ ಭಾಗದ ಅಮ್ಲಮೊಗರು ಗ್ರಾಮಕ್ಕೂ ಕೂಡ ಈ ಒಂದು ಅನುದಾನವನ್ನು ಇಟ್ಟು ಇವತ್ತು ಶಿಲಾನ್ಯಾಸ ನೆರವೇರಿಸಿದ್ದೇವೆ. ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಈ ಅಮ್ಲಮೊಗರಿನ ಗ್ರಾಮಕ್ಕೆ ಜಿಲ್ಲಾ ಪಂಚಾಯತ್ನಿಂದಲೂ ಕಳೆದ 35 ಲಕ್ಷ ರೂಪಾಯಿ ಅನುದಾನವನ್ನು ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ಕೊಟ್ಟಿದ್ದಾರೆ. ಹಾಗೆ ಮೊನ್ನೆ ಕೂಡ ಅಮ್ಲಮೊಗರು ಗ್ರಾಮ ಅಂತೂ ಟೋಟಲ್ ಆಗಿ ಅಮ್ಲಮೊಗರು ಗ್ರಾಮದಲ್ಲಿ ಅತ್ಯಂತ ಹೆಚ್ಚಿನ ಅನುದಾನವನ್ನು ಸಂಸದರು ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರು ನೀಡಿರ್ತಕ್ಕಂಥ ಒಂದು ಉದಾಹರಣೆ ಈ ಗ್ರಾಮದಲ್ಲಿ ಈ ಭಾಗದ ಎಲ್ಲ ನಾಗರಿಕರಿಗೂ ಅತ್ಯಂತ ಸಂತೋಷದ ವಿಚಾರವನ್ನು ನಾನು ತಿಳ್ಕೊಂಡೆ. ಯಾಕಂದರೆ ಎಲ್ಲ ನಾಗರಿಕರು ಕೂಡ ಈ ಕಡೆಗೆ ಬರುವ ಸಂದರ್ಭದಲ್ಲಿ ತುಂಬ ನಗುಮೊಗದಿಂದ ನಮ್ಮನ್ನು ಸ್ವಾಗತಿಸಿದ. ಹಾಗಾಗಿ ಬಹಳ ಸಂತೋಷ. ಅವರೆಲ್ಲರೂ ಕೂಡ ಇನ್ನು ಮುಂದೆ ಕೂಡ ಈಗ ಅಮ್ಲಮೊಗರು ಗ್ರಾಮ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಮತ್ತು ನಮ್ಮ ಸಂಸದರ ಅನುದಾನದಿಂದ ತಂದಂಥ ಈ ಅನುದಾನ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂಥ ಸಂತೋಷ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಒಂದು ವ್ಯವಸ್ಥೆ ನಡೆದಿದೆ. ಹಾಗೆ ಅವರಿಗೂ ಕೂಡ ಈ ಸಂದರ್ಭ ನಾನು ಅಭಿನಂದನೆ ಕೊಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಸಾಧಾರಣ 1,26,00,000 ಮಳೆ ಹಾನಿಯಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಅವರ ಅನುದಾನದಿಂದ ಬಿಡುಗಡೆಯಾಗಿದೆ. ಮತ್ತು MP ಲ್ಯಾಡಿಂದು ಕೂಡ 76 ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ. 46 ಲಕ್ಷ ರೂಪಾಯಿ ಮಳೆ ಹಾನಿಯಲ್ಲಿ ಕೂಡ ಬಿಡುಗಡೆ ಆಗಿದೆ. ಟೋಟಲ್ ಒಂದು 2.5 ಕೋಟಿ ರೂಪಾಯಿಯ ಅನುದಾನ ಕೂಡ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ 2 ಜನಪ್ರತಿನಿಧಿಗಳಿಂದ ಕೂಡ ಈ ಭಾಗಕ್ಕೆ ನಮಗೆ ಅನುದಾನ ಬಂದಿದೆ. ಹಾಗೆ ಈ ಎಲ್ಲ ಅನುದಾನವನ್ನು ಸಮರ್ಪಕ ರೀತಿಯಲ್ಲಿ ವಿನಿಯೋಗಿಸುವಂಥ ಕೆಲಸ ಕೂಡ ನಮ್ಮ ಕ್ಷೇತ್ರ ಸಮಿತಿಯಿಂದ ಆಗ್ತಾ ಇದೆ. ಹಾಗಾಗಿ ಅದಕ್ಕೆಲ್ಲ ಸಹಕಾರ ಕೊಟ್ಟಂಥ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ನಿಕಟಪೂರ್ವ ಅಧ್ಯಕ್ಷರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸುತ್ತಾ, ಇವತ್ತು ಮಾಡಿದ ಶಿಲಾನ್ಯಾಸ ಕಾರ್ಯಕ್ರಮ ಆದಷ್ಟು ಬೇಗ ಈ ರಸ್ತೆ ಉದ್ಘಾಟನೆಗೊಳ್ಳುವಂಥ ಸುಯೋಗ ನಮಗೆಲ್ಲರಿಗೂ ಒದಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಈ 12 ಮಾತನ್ನು ಕೊನೆಗೊಳಿಸಿದೆ. ಹಾಗೆ ಕೊರೋನಾದ ಬಗ್ಗೆ 1-2 ಸಂದೇಶ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದೆ. ಯಾಕಂತ ಹೇಳಿದರೆ ನಮ್ಮೆಲ್ಲರಿಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ ನಮ್ಮ ನಾಡಿನ ಆಚಾರ ವಿಚಾರಗಳನ್ನು ಮಾಡುವಂಥದ್ದು ನಮ್ಮ ಕರ್ತವ್ಯವೂ ಕೂಡ. ಹಾಗೂ ನಮ್ಮ ಈ ಭಾಗಕ್ಕೆ ದೇವರ ದಯ ಅನ್ನೋದು ನಮ್ಮ ಪರಶುರಾಮನ ಸೃಷ್ಟಿಯ ತುಳುನಾಡಿಗೆ ವಿಶೇಷವಾದಂಥ ದೇವರ ಅನುಗ್ರಹ ಇದೆ ಅಂತ ತಿಳ್ಕೊಂಡಿದೆ. ಯಾಕಂದರೆ ಇಡೀ ಜಗತ್ತಿನಲ್ಲೇ ಒಂದು ಭಯಭೀತ ವಾತಾವರಣ ಇದ್ದರೂ ಕೂಡ ನಮ್ಮಲ್ಲಿ ಅಂಥ ಒಂದು ವಿಶೇಷತೆ ಕಾಣ್ತಾ ಇಲ್ಲ. ಹಾಗಂತೇಳಿ ನಾವು ಅದನ್ನು ಸಿಂಪಲ್ ಆಗಿ ತಗೊಂಡು ಹೋಗುವಂಥ ವಿಚಾರ ಇಲ್ಲ. ಯಾಕಂದರೆ ಆರೋಗ್ಯವೇ ಭಾಗ್ಯ. ಈಗ ಧನಲಕ್ಷ್ಮಿ ಅವರು ಹೇಳಿದರು, ಎಲ್ಲ ವ್ಯವಸ್ಥೆಗಳು ನಮ್ಮ ಹತ್ರ ಇದ್ದರೂ ಕೂಡ ಅದನ್ನು ನಾಳೆ ಮಾಡ್ಬೋದು. ಆದರೆ ಆರೋಗ್ಯ ಹದಗೆಟ್ಟು ಪ್ರಾಣಹಾನಿ ಆದರೆ ಅದನ್ನು ಭರಿಸುವಂಥ ಶಕ್ತಿ ನಮ್ಮ ಯಾರಿಗೂ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಸರ್ಕಾರ ಕೊಟ್ಟಂಥ ಎಲ್ಲ ಸುವ್ಯವಸ್ಥೆಯ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಆರೋಗ್ಯದ ದೃಷ್ಟಿಯಿಂದಾಗಿ ನಿಮ್ಮೆಲ್ಲರ ಒಂಚೂರು ಆ ತ್ಯಾಗವನ್ನು ಮಾಡಿದರೆ ಮಾತ್ರ ನಾವು ಮುಂದಿನ ದಿನಗಳ ಆರೋಗ್ಯವಂತ ಸಮಾಜವನ್ನು ಕಾಪಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲರೂ ಕೂಡ ಆರೋಗ್ಯಕ್ಕೆ ಹೆಚ್ಚಿನ ಗಮನ ಕೊಟ್ಟು ನಮ್ಮೆಲ್ಲ ಕೆಲವೊಂದು ಕಾರ್ಯಕ್ರಮಗಳ ಅನವಶ್ಯಕವಾದಂಥ ಕೆಲವೊಂದು ಕಾರ್ಯಕ್ರಮವನ್ನು ರದ್ದುಪಡಿಸಿದರೆ ಸಂತೋಷ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೊಂಡು ಎಲ್ಲರೂ ಕೂಡ ತಮ್ಮ ತಮ್ಮ ಆರೋಗ್ಯವನ್ನು ಕಾಪಾಡುವಂಥ ದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡು ತಾವೆಲ್ಲರೂ ಸಮಾಜಕ್ಕೆ ಒಳ್ಳೆಯ ದೃಷ್ಟಿಯಿಂದ ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡಬೇಕಂತ ನಮ್ಮಲ್ಲಿ ವಿನಂತಿಸಿದ ಈ 12 ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ನಮ್ಮ ಸಂಸದರು ರಾಜ್ಯಾಧ್ಯಕ್ಷರಾದಂಥ ಗೌರವಾನ್ವಿತ ನಳಿನ್ ಕುಮಾರ್ ಕಟೀಲ್ ರವರು 1 ಕೋಟಿಗಿಂತ ಜಾಸ್ತಿ ಅನುದಾನವನ್ನು ನಮಗೆ ಕೊಟ್ಟಿದ್ದಾರೆ.
ಸಂಬಂಧಪಟ್ಟಂಥ ಎಲ್ಲ ಗ್ರಾಮಗಳಿಗೆ ಆಗದಿದ್ದರೂ 25-26 ಗ್ರಾಮಕ್ಕೆ ವ್ಯವಸ್ಥಿತ ರೀತಿಯಲ್ಲಿ ಅದನ್ನು ಪಾಲ್ ಮಾಡಿದ್ದೇವೆ. ಅದರಲ್ಲಿ ಅಂಬ್ಲಮಗರ್ ಗ್ರಾಮಕ್ಕೆ ತಾಯಂದಿರ ಮನಸ್ಸಲ್ಲಿ ಯಾವ ರೀತಿಯಲ್ಲಿ ಖುಷಿ ಉಂಟಂತ ಹೇಳಿದಾಗ ನಮ್ಮ ಮಾರ್ಗ ಎಲ್ಲ ಕಂಪ್ಲೀಟ್ ಮಾಡಿ ನೀವು ತಂದದಕ್ಕೆ ವಿಶೇಷವಾದ ಅಭಿನಂದನೆ, ಅವರಿಗೂ ಅಭಿನಂದನೆ. ಅದರೊಟ್ಟಿಗೆ ನಳಿನ್ ಕುಮಾರ್ ಕಟೀಲ್ ವಿಶೇಷವಾದ ಅಭಿನಂದನೆ. ಕ್ಷೇತ್ರ ಅಧ್ಯಕ್ಷರಾದಂಥ ಚಂದ್ರಾಸ್ ಪಂಡಿತ್ ಅವಸರು ಅದರ ಹಿಂದೆ ಬಿದ್ದು 100ಕ್ಕೆ 100 ಅದನ್ನು ಎಲ್ಲ ಕೆಲಸವನ್ನು ಆದಷ್ಟು ಬೇಗ ಪೂರ್ಣಗೊಳಿಸ್ತಾರೆ ಎಂಬ ವಿಶ್ವಾಸ ನನಗಿದೆ. ಅವರ ಟೀಮ್ ಕೂಡ ಅದೇ ರೀತಿ ಒಳ್ಳೆಯದು. ಅದರೊಟ್ಟಿಗೆ ಇಡೀ ಜಗತ್ತಿಗೆ ಬಂದಂಥ ಮಾರಕ ವೈರಸ್ ಕೊರೋನಾ, ಅದರ ಬಗ್ಗೆ ಎಷ್ಟು ಹೇಳಿದರೂ ಸಾಕಾಗುವುದಿಲ್ಲ. ಯಾಕೆಂದರೆ ನಾವು ಜಾಗೃತರಾಗಬೇಕು. ಈಗ ನಮ್ಮ ಮಾನ್ಯ ಆರೋಗ್ಯ ಮಂತ್ರಿ ರಾಮುಲುರವರು ನಮ್ಮ ಮಂಗಳೂರಿಗೆ ಬಂದಿದ್ದಾರೆ, ಈ ಎಲ್ಲ ಜಿಲ್ಲೆಗಳಿಗೆ ಹೋಗ್ತಾ ಇದ್ದಾರೆ. ಇಡೀ ದೇಶ ಇದರ ಬಗ್ಗೆ ಜಾಗೃತವಾಗಿದೆ. ನಮ್ಮ ಸಂಸದರು, ನಮ್ಮ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಜಾಸ್ತಿ ಜಾಗೃತರಾಗಿ ಪ್ರತಿಯೊಂದು ಜಾಗದಲ್ಲಿ ನಡೆಯುವಂಥ ಸಾವಿರಾರು ಜನ ಸೇರುವಂಥ ಕಾರ್ಯಕ್ರಮಗಳು ರದ್ದು ಮಾಡಬೇಕೆಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಾವು ಕೂಡ ಒಬ್ಬ ಜಿಲ್ಲೆಯ ಉಪಾಧ್ಯಕ್ಷನಾಗಿ ನಾವು ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ನಾವು ಅವರಿಗೆ ಭುಜಕ್ಕೆ ಭುಜ ಕೊಟ್ಟು ಸಹಕಾರ ಮಾಡಬೇಕು. ಯಾವುದೇ ದೊಡ್ಡ ಕಾರ್ಯಕ್ರಮಗಳಿದ್ದರೂ ರದ್ದು ಮಾಡಬೇಕು. ಅದು ನೇಮ ಜಾತ್ರೆ ಇನ್ನು ಯಾವುದು ಆ ಕಟ್ಟುಪಾಡು ಉಂಟು, ಆ ಕಟ್ಟುಪಾಡು ಪ್ರಕಾರ ನಡೆಯಲಿ. ಸಾಂಸ್ಕೃತಿಕ ಕಾರ್ಯಕ್ರಮ ಸಾವಿರಾರು ಜನ ನಡೆಯುವಂಥ ಬಯಲಾಟ ಆಗಿರ್ಬೋದು, ನಾಟಕ ಆಗಿರ್ಬೋದು, ಸಾಂಸ್ಕೃತಿಕ ಬೇರೆ ಬೇರೆ ಅದನ್ನೆಲ್ಲ ರದ್ದು ಮಾಡಿ ನಾವು ಸಹಕಾರ ಕೊಟ್ಟರೆ ಮಾತ್ರ ಈ ವೈರಸ್ ನಮ್ಮಿಂದ ದೂರ ಆಗಬೇಕು. ಒಂದು ವೇಳೆ ಎಲ್ಲಾದರೂ ಬಂದರೆ ಇದಕ್ಕೆ ನಾವೇ ಹೊಣೆ. ನಾವು ಮಾಡುವಂಥ ಜಾಗೃತ ಮಾಡುವಂಥ ಹಿರಿಯರಿಗೆ ನಾವು ಸಂಪೂರ್ಣವಾದ ಸಹಕಾರ ಕೊಟ್ಟು ಆ ವೈರಸ್ ಇಲ್ಲಿಂದ ಆದಷ್ಟು ಬೇಗ ಮಾಯವಾಗಲಿ, ಇಡೀ ಜಗತ್ತಿನಿಂದಲೇ ಅದು ದೂರವಾಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಅಷ್ಟೇ. 2019-20 ಸಾಲಿನ ಮಲೆಯಾನೆ ಅನುದಾನದಲ್ಲಿ ನಮ್ಮ ಕೋಟ್ರಗುತ್ತು ಪರಿಸರ ಹಾಗೂ ಬಲಮಾಡಿ ಪರಿಸರದಲ್ಲಿ ರಸ್ತೆಗೆ ಅನುದಾನ ನೀಡಿದಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಾನ್ಯ ಸಂಸದರಾದಂಥ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ರವರಿಗೆ ಪ್ರಥಮವಾಗಿ ಧನ್ಯವಾದಗಳನ್ನು ಸಮರ್ಪಿಸಿದೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಶಿಲಾನ್ಯಾಸ ನೆರವೇರಿಸಲು ಬಂದಂಥ ನಮ್ಮ ಮಂಗಳೂರು ಮಂಡಲದ ಅಧ್ಯಕ್ಷರಾದಂಥ ಶ್ರೀಯುತ ಚಂದ್ರಾಸ್ ಪಂಡಿತ್ ಅವರು ಹಾಗೂ ಮಾಜಿ ಅಧ್ಯಕ್ಷರಾದಂಥ ನಿಕಟಪುರ ಅಧ್ಯಕ್ಷರಾದಂಥ ಸಂತೋಷ್ ಕುಮಾರ್ ರೈ ಬೋಲಿಯಾರ್ ಹಾಗೂ ಮಂಡಲದ ಪದಾಧಿಕಾರಿಗಳೆಲ್ಲರಿಗೂ ಧನ್ಯವಾದಗಳು. ಹಾಗೂ ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಧನಲಕ್ಷ್ಮಿ ಗಟ್ಟಿ ಅವರಿಗೂ ಹಾಗೂ